ಇಂದು ಬೆಳಗ್ಗೆ ಉಚ್ಚಿಲ ಶ್ರೀ ಮಹಾಲಕ್ಷ್ಮೀ ದೇವಿಯ ನೂತನ ಗರ್ಭಗುಡಿ ಶಿಲಾನ್ಯಾಸವನ್ನು ಉಡುಪಿ ಅದಮಾರು ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಕುಕ್ಕಿಕಟ್ಟೆ ಶ್ರೀ ರಾಘವೇಂದ್ರ ತಂತ್ರಿ ಮತ್ತು ಪ್ರಧಾನ ಅರ್ಚಕರಾದ ಶ್ರೀ ರಾಘವೇಂದ್ರ ಉಪಾಧಿಯವರ ಮಾರ್ಗದರ್ಶನದಲ್ಲಿ ನೆರವೇರಿಸಿದರು. ಈ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಶೋಭಾ ಕರಂದ್ಲಾಜೆ ಅವರು, ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಉಡುಪಿ ಶಾಸಕ ರಘುಪತಿ ಭಟ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ವಿನಯ್ ಕುಮಾರ್ ಸುರಕೆ ಹಾಗೂ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ನೆರೆದಿದ್ದ ಎಲ್ಲರೂ ರಾಮನಾಮ ಸ್ಮರಣೆಯನ್ನು ಮಾಡಿದ್ದಾರೆ. ನಮ್ಮನ್ನೆಲ್ಲ ಹುರಿದುಂಬಿಸಿ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿಕೊಂಡಂತ ನಿಮ್ಮೆಲ್ಲರ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಲಕ್ಷ್ಮಿಯ ಉಪಾಸನೆ ಅಂತ ಮಾಡೋದು ಇನ್ನೊಂದು ವರ್ಗ, ಅದನ್ನು ಸಾತ್ವಿಕ ವರ್ಗ ಅಂತ ಕರೀತಾರೆ. ನಮಗೆ ಬೇಕಾದದ್ದು ನಾವು ಹೇಳಿದ ಮೊದಲನೇ ವರ್ಗ ಅಲ್ಲ, ಎರಡನೇ ವರ್ಗ ಸಮಾಜಕ್ಕೆ ತುಂಬಾ ಅಗತ್ಯ ಇದೆ. ಲಕ್ಷ್ಮಿ ಕೂಡ ತಾನು ಬಂದು ಸಂಪತ್ತು ಅಂತಂದ್ರೆ ನೀರಿನಂತೆ ಇರಬೇಕು ಅಂತ. ಒಂದು ಕಾಲದಲ್ಲಿ ಗಾದೆ ಮಾತಿತ್ತು, ಆಯೆ ದೊಡ್ಡನು ನೀರದ ಲೆಕ್ಕ ಖರ್ಚು ಮಲ್ಪುವೆ. ದೊಡ್ಡ ಒಂದು ಗುರಿ, ಅದಕ್ಕೆ ಒಂದು ಪಂಚಾಂಗ ಬೇಕು. ಯಾವುದದು ಪಂಚಾಂಗ ಕೇಳಿದ್ರೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. 5 ರೀತಿಯ ವಸ್ತು ಅದು ಇರಬೇಕಂತೆ. ಅದು 5 ವಸ್ತು ಇದೆಯಾ, ಅದು ಖಂಡಿತ ಕೆಲಸ ಆಗೇ ಆಗ್ತದೆ ಅಂತ. ಯಾವುದು ಹೇಳಿದ್ರೆ ದ್ರವ್ಯ. ಎಲ್ಲ ಸ್ವಜಾತಿ ಬಾಂಧವರು ಖಂಡಿತ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕೆಲಸವನ್ನ ಜೀರ್ಣೋದ್ಧಾರದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಲವು ಜನರಿಗೆ ಸ್ವಾಮೀಜಿಯವರು ಹೇಳಿದಾಗ ಎಲ್ಲರೂ ದುಡ್ಡನ್ನ ಮಾಡಿ ಇಟ್ಕೋತಾರೆ, ಒಟ್ಟು ಮಾಡಿ. ಪುಣ್ಯಾತ್ಮರು ಇಲ್ಲಿ ಒಂದು ದೇವಸ್ಥಾನ ಆಗಬೇಕು, ಸಮಾಜ ಬಾಂಧವರನ್ನ, ತಂತ್ರಿಗಳನ್ನ, ಅರ್ಚಕ ವರ್ಗದವ್ರನ್ನ ಹಿಡ್ಕೊಂಡು ಒಂದು 14 ಎಕರೆ ಜಾಗವನ್ನು ಇಂಥ ಹೈವೇ ಪಕ್ಕದಲ್ಲಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಖಂಡಿತ ಅವರ ಒಂದು ಋಣವನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಮಾಜ ಬಾಂಧವರು ನೆನೆಸ್ಬೇಕಾಗ್ತದೆ. ಯಾರು ಒಂದು 2 ಸೆಂಟ್ ಜಾಗ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ನಮ್ಮ ಸಮಾಜದಲ್ಲಿ, ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಖಂಡಿತ ಅದೊಂದು ಒಳ್ಳೆಯ ಕೆಲಸ. ಅವರನ್ನು ಕೂಡ ಅವರ ಕುಟುಂಬ ವರ್ಗದವ್ರನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋತೇವೆ. ಖಂಡಿತ ಇದೊಂದು ಸ್ವಾಮೀಜಿಯವರೇ ಬರೀ ಧಾರ್ಮಿಕ ಕ್ಷೇತ್ರ ಆಗೋದಿರ್ಬೋದು, ವಾಸ್ತವ ಶಾಲೆನೇ ಇರ್ಬೋದು, ಎಲ್ಲ ಆಡಳಿತದ ಕಮಿಟಿಯವರು ಇರ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲಾರದೆ ಸಮಾಜಕ್ಕೆ ಪರಿಪೂರ್ಣ ಲೆಕ್ಕ ತೋರಿಸಿ ಆ ಒಂದು ಒಳ್ಳೆಯ ದೇವಸ್ಥಾನ, ಸಾಂಸ್ಕೃತಿಕ ಕೇಂದ್ರ, ಪ್ರವಾಸೋದ್ಯಮ, ಶೈಕ್ಷಣಿಕ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣರು ಮತ್ತು ಸ್ವಾಮೀಜಿಯವರ ಆಶೀರ್ವಾದ ಇದ್ದರೆ ಖಂಡಿತ ಶೈಕ್ಷಣಿಕ ಕೇಂದ್ರವನ್ನು ಕೂಡ ಇಲ್ಲಿ ಮಾಡ್ತೇವೆ ಅನ್ನುವ ಒಂದು ಭರವಸೆಯೊಂದಿಗೆ ನೀವೆಲ್ಲರೂ ನನ್ನ ಜೊತೆ ಸೇರ್ರಿ. ಇವತ್ತು ಬೆಣ್ಣೆ ಕುದುರೆ ಇರ್ಬೋದು, ಬಗ್ವಾಡಿ ಇರ್ಬೋದು, ವ್ಯಾಘ್ರ ಚಾಮುಂಡೇಶ್ವರಿ ಇರ್ಬೋದು, ಉಳ್ಳಾಲದಲ್ಲಿ ಎಲ್ಲ ದೇವಸ್ಥಾನವನ್ನು ನಾನಂದ್ರೆ ದೇವರ ಒಂದು ಶಕ್ತಿ ಅಂತ ತಿಳ್ಕೊಳ್ಳಿ. ಈ ಅಮ್ಮ ಕೂಡ ನನ್ನ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಅನೇಕ ನಷ್ಟಗಳನ್ನ ನಾನು ಅನುಭವಿಸಿದ್ದೇನೆ, ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಮಾಡ್ತಾನ ಇಲ್ಲ, ಇವನ ನಾಯಕತ್ವ ಮಾರ್ಗದರ್ಶನದಿಂದ ಖಂಡಿತ ನೆರವೇರಿಸ್ತೀವಿ. ಸ್ವಾಮೀಜಿಯವರು ಆ ಬ್ರಹ್ಮಕಲಶರು ಖಂಡಿತ ಬರ್ಬೇಕು, ಬಲ್ಲಾಟರು ಬರ್ಬೇಕಂತ ಹೀಗೆ ನಾವು ಹೇಳ್ತೀವಿ. ಖಂಡಿತ ಬಂದವರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಆ ತಾಯಿಯ ಆಶೀರ್ವಾದ ಇರಲಿ. ಹಾಗೂ ಸ್ವಾಮೀಜಿಯವರು ಬಂದಿದ್ದಾರೆ. ಅವರು ಕನಕ ಗೋಪುರ ಅಂತ ಒಂದು ಗೋಪುರವನ್ನ ಎಷ್ಟು ಅಡೆತಡೆ ಇದ್ರು ಕೂಡ ನಾವು ಕೂಡ ನಮ್ಮವರು ಕೂಡ ಸಹಾಯ ಮಾಡಿದೀವಿ. ಸ್ವಾಮೀಜಿಯವರು ಅದನ್ನ ಒಂದು ಒಳ್ಳೆಯ ಗಟ್ಟಿ ಸಂಕಲ್ಪದಿಂದ ಮಾಡಿ ಪ್ರೀತಿ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತಾ, ಬಲ್ಲಾಳ್ ಸರು ಅವರ ಒಂದು ನಿಧಿಯಿಂದ ಖಂಡಿತ ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ, ಎಲ್ರಿಗೂ ಶಾಸಕರಿಗೆ, ಮೌಲಾಲಿ ಅವರಿಗೆ, ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಅವರು ಇಲ್ಲಿ 16 ವರ್ಷ ಸರ್